ಆತ್ಮೀಯ ವೀಕ್ಷಕ ಬಂದವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ನಮ್ಮ ಹತ್ತಿರದ ಸೈಯದ್ ಮದನಿ ಉರ್ದು ಸಂಯುಕ್ತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಆಗಿರುವಂತಹ KMK ಮಂಜನಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ. ಬಹುಶಃ KMK ಮಾಸ್ಟರ್ ಅವರ ಪರಿಚಯ ಇಲ್ಲದವರು ಯಾರೂ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಅಷ್ಟು ಪ್ರಸಿದ್ಧರು. ಅದರಲ್ಲೂ ಉಳ್ಳಾಲದ ಶಾಲೆಗಳಲ್ಲಿ ಉಳ್ಳಾಲ ಸೈಯದ್ ಮದನಿ ದರ್ಗಾ ಶಿಕ್ಷಣ ಸಂಸ್ಥೆಗಳ ಸರಿಸುಮಾರು 34 ಶಾಲೆಗಳು ಕೇಂದ್ರಗಳಿವೆ. ಅದರಲ್ಲಿ ಒಂದು KMK ಅವರ ಶಾಲೆ, ಅದು ದರ್ಗಾ ಶಾಲೆ ಅಂತ ಹೇಳೋದಿಲ್ಲ, KMK ಅವರ ಶಾಲೆ. ಮತ್ತೊಂದು ಮಲಾರ್ ಅವರ ಶಾಲೆ ಅಂತ ಹೇಳ್ತಿದ್ರು. ಮಲಾರ್ ಮಾಸ್ಟರ್ ಅವರು ಈಗ ನಿವೃತ್ತಿ ಹೊಂದಿದ್ದಾರೆ. KMK ಅವರು ಈಗಲೂ ದಕ್ಷಿಣ ಕನ್ನಡ ಜಿಲ್ಲಾ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ, ರಾಜ್ಯದ ಉಪಾಧ್ಯಕ್ಷರಾಗಿ ಹಲವು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಾನೇ ಅವರು ಒಂದು ಮನವಿಯನ್ನು ನಮ್ಮ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಿಗೆ ಕೊಟ್ಟರು, ವೇದವ್ಯಾಸ ಕಾಮತ್ರವರಿಗೆ. ಅನುದಾನಿತ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಅತಿಥಿ ಉಪನ್ಯಾಸಕರನ್ನು, ಅತಿಥಿ ಅಧ್ಯಾಪಕರನ್ನು ಒದಗಿಸಬೇಕು ಎನ್ನುವಂತಹ ಒಂದು ಮನವಿಯನ್ನು ಕೊಟ್ಟು ಆ ಸುದ್ದಿಯನ್ನು ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಬೇಕಂತ ಹೇಳಿ ಒಂದು ಸುದ್ದಿಯನ್ನು ಕೊಟ್ಟರು. ಈ ಹಿನ್ನೆಲೆಯಲ್ಲಿ ನಾವು ಅವರನ್ನು ಇವತ್ತು ಮಾತನಾಡಿಸ್ತಾ ಇದ್ದೇವೆ. ಯಾಕೆಂದರೆ ಅನುದಾನಿತ ಶಾಲಾ ಶಿಕ್ಷಕರಿಗೂ ಅತಿಥಿ ಶಿಕ್ಷಕರು ಯಾಕೆ ಬೇಕು ಎನ್ನುವಂತಹ ಒಂದು ಮುಖ್ಯ ಕಾರಣ. ಆದರೆ ನಮಗೆ ಹೆಚ್ಚಿನವರಿಗೆ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಅಂತ ಹೇಳಿದರೆ ವ್ಯತ್ಯಾಸವೇ ಗೊತ್ತಿಲ್ಲದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಅನುದಾನಿತ ಶಾಲೆ ಅಂದರೆ ಏನು, ಸರ್ಕಾರಿ ಶಾಲೆ ಅಂದರೆ ಏನು, ಖಾಸಗಿ ಶಾಲೆಗಳು ಅಂದರೆ ಏನು, ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವ ರೀತಿಯಲ್ಲಿ ಅನುದಾನಿತ ಶಾಲೆಗಳನ್ನು ನಡೆಸುವುದು ಹೇಗೆ, ಇದರಲ್ಲೆಲ್ಲ ಅವರು ತಜ್ಞರು. KMK ಮಾಸ್ಟರ್ ಅವರು, KMK ಮಂಜನಾಡಿ ಅವರು. ಈಗ KMK ಅವರೇ, ಮೊದಲಿಗೆ ನಾವು ಈ ಅನುದಾನಿತ ಶಾಲೆ ಮತ್ತು ಸರ್ಕಾರಿ ಶಾಲೆ ಈ ವ್ಯತ್ಯಾಸ ಹೇಗೆ, ಏನು ಇವುಗಳ ನಡುವಿನ ವ್ಯತ್ಯಾಸ? ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂವಿಧಾನವು ಎಲ್ಲರಿಗೂ ಉಚಿತ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಪ್ರಾಮುಖ್ಯವಾಗಿ 3 ವಿಧದ ಶಾಲೆಗಳನ್ನು ನಮ್ಮಲ್ಲಿ ಕಾಣ್ತಾ ಇದ್ದೇವೆ. ಒಂದು ಸರ್ಕಾರಿ ಶಾಲೆ, ಎರಡನೇದು ಅನುದಾನಿತ ಶಾಲೆ, ಮೂರನೇದು ಅನುದಾನ ರಹಿತ ಶಾಲೆ ಅಂತ. ಸರ್ಕಾರಿ ಶಾಲೆ ಅಂತೇಳಿದರೆ ನೇರವಾಗಿ ಸರ್ಕಾರವೇ ಈ ಶಾಲೆಗಳನ್ನು ಪ್ರಾರಂಭಿಸ್ತದೆ. ಅದಕ್ಕೆ ಬೇಕಾದಂಥ ಕಟ್ಟಡಗಳು, ಪಾಠೋಪಕರಣಗಳು, ಟೀಚರ್ಸ್ನವರು ಎಲ್ಲವನ್ನು ಸರ್ಕಾರವೇ ಒದಗಿಸ್ತದೆ. ಇದಕ್ಕೆ ಕೋಟ್ಯಾಂತರ ರೂಪಾಯಿಗಳು ಖರ್ಚನ್ನು ಮಾಡ್ತದೆ. ಅನುದಾನಿತ ಶಾಲೆ ಅಂತೇಳಿದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಪೂರ್ವಜರು ಮಸೀದಿಗಳ ಮೂಲಕ, ದೇವಸ್ಥಾನಗಳ ಮೂಲಕ, ಮಂದಿರಗಳ ಮೂಲಕ, ಚರ್ಚ್ಗಳ ಮೂಲಕ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಆ ಸಂದರ್ಭದಲ್ಲಿ ಬಹುಶಃ ಅವರಿಗೆ ವ್ಯಾಪಾರಿ ಮನೋಭಾವ ಇರಲಿಲ್ಲ. ಖಾಲಿ ಒಂದು ಶಿಕ್ಷಣವನ್ನು ನೀಡಬೇಕೆಂಬಂಥ ಉದ್ದೇಶದಿಂದ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. ಇವರು ಪ್ರಾರಂಭಿಸಿದಂಥ ಶಿಕ್ಷಣ ಸಂಸ್ಥೆಗಳನ್ನು ನಮ್ಮ ರಾಜ್ಯ ಸರ್ಕಾರವು ಅವರ ಕಾರ್ಯವೈಖರಿಗಳನ್ನು ಕಂಡು ಕ್ರಮೇಣ ಈ ಶಾಲೆಗಳಿಗೆ ಅನುದಾನವನ್ನು ಸರ್ಕಾರದಿಂದ ಕೊಡಲಿಕ್ಕೆ ಪ್ರಾರಂಭಿಸಿತು. ಅನುದಾನ ಅಂದರೆ ಶಿಕ್ಷಕರ ವೇತನ, ಶಾಲೆಯ ಸಿಬ್ಬಂದಿಗಳ ಅದರ ಮೇಂಟೆನೆನ್ಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡಿತ್ತು. ಅಲ್ಲಿಂದ ಇದು ಅನುದಾನಿತ ಶಾಲೆ ಅಂತೇಳಿ ಕರೆಯುವಂಥ ವ್ಯವಸ್ಥೆ ಇತ್ತು. ಅಂದರೆ ಈಗ ಬಹುಶಃ ನಾವು ಹೇಳೋದಿದ್ದರೆ ಅರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇವತ್ತು ಅನುದಾನಿತ ಶಾಲೆಗಳು ನಡೀತದೆ. ಆಡಳಿತವೆಲ್ಲವೂ ಖಾಸಗಿಯವರದ್ದು, ಆದರೆ ಅದಕ್ಕೆ ಬೇಕಾದ ಕೆಲವು ಖರ್ಚುಗಳನ್ನು ಸರ್ಕಾರ ನೀಡುತ್ತೆ. ಆದರೆ ಇಲ್ಲಿ ಸರ್ಕಾರ ಬಹುಶಃ ನಾವೆಲ್ಲ ಸಾರ್ವಜನಿಕವಾಗಿ ಒಂದು ಮನಗಾಣಬೇಕು ಅಂತ ಹೇಳಿದರೆ, ಅನುದಾನಿತ ಶಾಲೆಗಳಿಂದಾಗಿ ಸರ್ಕಾರಕ್ಕೆ ಯಾವುದೇ ಹೆಚ್ಚುವರಿ ಬರ್ಡನ್ ಆಗುವುದಿಲ್ಲ, ಹೊರೆ ಬೀಳುವುದಿಲ್ಲ. ಯಾಕೆಂತ ಹೇಳಿದರೆ ಸುಂದರವಾದಂಥ ಕಟ್ಟಡಗಳನ್ನು ಕಟ್ಟಿಕೊಡುವುದು ಆಡಳಿತ ಮಂಡಳಿಯವರು, ಅದಕ್ಕೆ ಬೇಕಾದಂಥ ಪಾಠೋಪಕರಣಗಳನ್ನು ಪೂರೈಸುವುದು ಆಡಳಿತ ಮಂಡಳಿಯವರು. ಅದೇ ರೀತಿಯಲ್ಲಿ ತರಬೇತಿ ಆದಂಥ ಶಿಕ್ಷಕರು, ಯಾವ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾರೋ ಅದೇ ರೀತಿಯಾದಂಥ ತರಬೇತಿ ಪಡೆದಂಥ ಶಿಕ್ಷಕರನ್ನು ಸಹ ನೇಮಿಸಿಕೊಂಡು ಲಕ್ಷಾಂತರ ರೂಪಾಯಿಗಳನ್ನು, ಬಹುಶಃ ಕೋಟ್ಯಾಂತರ ರೂಪಾಯಿಗಳಿಗೂ ತಪ್ಪಾಗಲಾರದು, ಅಷ್ಟನ್ನು ವ್ಯಯಿಸಿ ಸುಂದರವಾದಂಥ ಕಟ್ಟಡವನ್ನು ಕೊಟ್ಟು ನಮಗೆ ಒಂದು ಮಾನ್ಯತೆ ಕೊಡಿ. ಅದೇ ರೀತಿ ನಮ್ಮ ಶಿಕ್ಷಕರಿಗೆ ಮತ್ತು ಸರ್ಕಾರಕ್ಕೆ ಸಂವಿಧಾನದಲ್ಲಿ ಉಚಿತ ಶಿಕ್ಷಣಕ್ಕೆ ಏನು ಹೇಳಿದೆ ಅದನ್ನು ಕೊಡಿ ಅಂತೇಳಿ ಮಾತ್ರ ಇವತ್ತು ನಮ್ಮ ಅನುದಾನಿತವರು ಕೇಳುವ ಕಾರಣ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಒಂದು ಬರ್ಡನ್ ಇಲ್ಲ. ಎಲ್ಲ ಖರ್ಚುಗಳನ್ನು ಅವರು ಮಾಡಿ ಇವತ್ತು ನಮಗೆ ಸರ್ಕಾರದಿಂದ ಏನು ಸಿಗುತ್ತೆ ಅಂತ ಹೇಳಿದರೆ ಕೆಲವು ಸೌಲಭ್ಯಗಳು ಮಾತ್ರ ಸಿಗುತ್ತೆ. ಅನುದಾನ ರಹಿತ ಅಂತ ಹೇಳಿದರೆ ಇದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅನುದಾನಗಳಿಲ್ಲ. ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರು ಎಜುಕೇಷನ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಕೆಲವೊಂದು ಕಾನೂನುಗಳ ಮೂಲಕ ಏನಾಗಿತ್ತು ಅಂತ ಹೇಳಿದರೆ ಬರೆದು ಕೊಡಬೇಕು, ನಾವು ಶಾಲೆಗಳನ್ನು ಪ್ರಾರಂಭಿಸ್ತೇವೆ, ನಮಗೆ ಸರ್ಕಾರದ ಯಾವುದೇ ಅನುದಾನಗಳು ಬೇಡ. ಅದು ಇವತ್ತು ಏನಾಗುತ್ತಾ ಇದೆ ಅಂದರೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಾಗಿ ಪರಿವರ್ತನೆಗೊಂಡು ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಅದನ್ನು ವ್ಯವಹರಿಸ್ತವೆ.
ಆದರೆ ಕನ್ನಡ ಮಾಧ್ಯಮದಲ್ಲಿರುವಂಥ ಅನುದಾನಿತ ಶಾಲೆಗಳು ಸರ್ಕಾರಿ ಶಾಲೆಗೆ ಬರುವಂಥ ಯಾವ ಮಕ್ಕಳು ಬರ್ತಾರೆ, ಯಾವ ಕೆಟಗರಿಯ ಅಂದರೆ ನಾವು ಬಡತನದ ರೇಖೆಗಿಂತ ಕೆಳಗೆ ಅಂತೇನೆ ಯಾವ ಮಕ್ಕಳನ್ನು ಗುರುತಿಸಿಕೊಳ್ತೇವೋ ಆ ಮಕ್ಕಳು ಅನುದಾನಿತ ಶಾಲೆಗಳಿಗೆ ಬರ್ತಾರೆ. ಇಲ್ಲಿ ನಮ್ಮ ಕೂಗು ಏನು ಅಂತ ಹೇಳಿದರೆ, ಈ ಮಕ್ಕಳಿಗೆ ತಾರತಮ್ಯ ಆಗ್ತಾ ಇದೆ, ಇಲ್ಲಿ ಪಾಠ ಮಾಡುತ್ತಿರುವಂಥ ಶಿಕ್ಷಕರಿಗೆ ತಾರತಮ್ಯ ಆಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಏನು ಪಾಠ ಮಾಡ್ತಾರೆ ಅದೇ ಪಾಠವನ್ನು ನಾವು ಮಾಡ್ತೇವೆ, ಅಲ್ಲಿ ಏನು ಸಿಲೆಬಸ್ ಇದೆ ಅದೇ ಸಿಲೆಬಸ್ಸನ್ನು ನಾವು ಮಾಡ್ತೇವೆ. ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಸರ್ಕಾರವು ಯಾವುದೇ ಪಾಠೇತರ ಕೆಲಸಗಳನ್ನು ಹಂಚಿಕೊಡ್ತದೆ, ಅದೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ, ಸವಲತ್ತು ನಮಗೆ ಕೊಡಿ ಎಂಬಂಥ ಒಂದು ಕೂಗನ್ನು ಇವತ್ತು ನಾವು ಅನುದಾನಿತ ಶಾಲಾ ಶಿಕ್ಷಕರು ಕೂಗ್ತಾ ಇದ್ದೇವೆ. ಸರ್ಕಾರಿ ಶಾಲೆಗಳಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾತ್ರವೇ ಮಾಡ್ತದೆ. ಹೆಸರಿಗೊಂದು ಶಾಲಾಭಿವೃದ್ಧಿ ಸಮಿತಿ ಮಾತ್ರ ಇರ್ತದೆ. ಇಲ್ಲಿ ಹಾಗಲ್ಲ, ಎಲ್ಲ ಆಡಳಿತ ಸಮಿತಿಯವರು ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಳ್ತಾರೆ. ಸರ್ಕಾರದಿಂದ ಒಂದಷ್ಟು ಶಿಕ್ಷಕರ ಸಂಬಳ, ಶಾಲಾ ಖರ್ಚುಗಳಿಗೆ ಬೇಕಾದ ಅನುದಾನ ಮಾತ್ರ ಬರ್ತದೆ. ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋಗಿದರೆ ಸರ್ಕಾರಿ ಶಾಲೆಗಿಂತಲೂ ಹೆಚ್ಚಿನ ಸೌಲಭ್ಯಗಳನ್ನು ನೀವು ಅನುದಾನಿತ ಶಾಲೆಗಳಲ್ಲಿ, ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಪೈಪೋಟಿ ನೀಡುವ ಹಾಗೆ ಕೊಡ್ತಾ ಇದ್ದೀರಿ. ಈ ಎಲ್ಲ ಈಗ ಖರ್ಚು ವೆಚ್ಚಗಳಂತ ಹೇಳುವಾಗ ನಿಮಗೆ ತುಂಬ ಹೆಚ್ಚುವರಿ ಖರ್ಚುಗಳು ಬರ್ತವೆ. ಇದನ್ನೆಲ್ಲ ಹೇಗೆ ನೀವು ಭರಿಸ್ತೀರಿ? ಶಾಲೆಗೆ ಕಂಪ್ಯೂಟರ್ಗಳನ್ನು ನೀವು ಕೇಳುವುದನ್ನು ನೋಡಿದ್ದೇನೆ ದಾನಿಗಳ ಮುಖಾಂತರ. ಇದೆಲ್ಲವನ್ನು ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಡ್ತೀರಿ? ಸರ್ಕಾರದಲ್ಲಿ ನಮಗೆ ಅನುದಾನಿತ ಶಾಲೆಗಳಿಗೆ ಕೆಲವೊಂದು ವ್ಯವಸ್ಥೆಗಳನ್ನು ಸರ್ಕಾರ ಒದಗಿಸ್ತಾ ಇತ್ತು. ಹಿಂದೊಮ್ಮೆ ಒಂದು ವರ್ಷದಲ್ಲಿ ಶಿಕ್ಷಕರಿಗೆ ಎಷ್ಟು ಸಂಬಳ ಬರ್ತದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಲೆಕ್ಕಾಚಾರ ಮಾಡಿಕೊಂಡು ಅದರಲ್ಲಿ 5% ಮ್ಯಾನೇಜ್ಮೆಂಟಿಗೆ ಕೊಡ್ತಾ ಇತ್ತು. ಮೇಂಟೆನೆನ್ಸ್ ಗ್ರಾಂಟ್ ಅಂತೇಳಿ, ನಿರ್ವಹಣಾ ಅನುದಾನ ಅಂತೇಳಿ 5%. ಅದರಲ್ಲಿ ಸ್ವಲ್ಪ ಅಮೌಂಟನ್ನೆಲ್ಲ ಬಂದದ್ದನ್ನೆಲ್ಲ ಮ್ಯಾನೇಜ್ಮೆಂಟ್ಗಳು ಇಟ್ಕೊಂಡು ಅನುದಾನಿತ ಶಾಲೆಗಳನ್ನು ನಡೆಸುವಂಥ ವ್ಯವಸ್ಥೆಗೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇತ್ತು. ಕೆಲವು ವರ್ಷಗಳ ಹಿಂದೆ ಇದನ್ನು ಸರ್ಕಾರ ನಿಲ್ಲಿಸಿತು. ಇದು ಸರ್ಕಾರ ನಿಲ್ಲಿಸಿದಂಥ ಈ ಸಂದರ್ಭದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಂದ ನಮ್ಮ ಆಡಳಿತ ಸಮಿತಿಗಾಗಲಿ ಇತರ ಯಾವುದೇ ರೀತಿಯಾದಂಥ ಒಂದು ಲಾಭಾಂಶಗಳು ಬರುವುದಿಲ್ಲ. ಯಾಕಂತ ಹೇಳಿದರೆ ಇದು ಎಲ್ಲೂ ಫೀಸಿನಿಂದ ಸಮೇತ ಉಚಿತ ಶಿಕ್ಷಣವನ್ನು ನಮ್ಮ ಆಡಳಿತ ಮಂಡಳಿ ಕೊಡ್ತಾ ಇದೆ. ಇವತ್ತು ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಆ ಕೊರತೆ ಇರುವಂಥ ಸಮಯದಲ್ಲಿ ಶಿಕ್ಷಕರನ್ನು ನೇಮಿಸ್ತದೆ. ನಮ್ಮಲ್ಲಿ ಏಕ ಮ್ಯಾನೇಜ್ಮೆಂಟ್ ಹೇಳ್ತೇವೆ, ಸಿಂಗಲ್ ಮ್ಯಾನೇಜ್ಮೆಂಟ್ ಅಂತೇಳಿ. ಸಿಂಗಲ್ ಮ್ಯಾನೇಜ್ಮೆಂಟ್ ಇರುವಂಥ ಶಾಲೆಗಳಿಗೆ ಇದರಿಂದ ಯಾವುದೇ ರೀತಿಯಾದಂಥ ಆದಾಯ ಇಲ್ಲ. ವರ್ಷಕ್ಕೆ ನಾವು ಕಟ್ಟಡಗಳಿಗೆ ಟ್ಯಾಕ್ಸ್ ಕಟ್ಟಬೇಕು, ಕಟ್ಟಡ ರಿಪೇರಿ ಮಾಡಬೇಕು, ಇತರ ವ್ಯವಸ್ಥೆಗಳನ್ನು ಮಾಡಬೇಕು, ಫರ್ನಿಚರ್ ಒದಗಿಸಿಕೊಡ್ಬೇಕು. ಇದೆಲ್ಲಕ್ಕೂ ಆಡಳಿತ ಮಂಡಳಿಯು ಪರದಾಡ್ತದೆ, ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸಿಕೊಡ್ತದೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಒಂದು ಬಹುಶಃ ನಾವು ಪ್ರೆಸ್ಟೀಜ್ ಅಂತ ಏನು ಹೇಳ್ತದೆ, ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳನ್ನು ಅನುದಾನಿತ ಮಾಧ್ಯಮ ಶಾಲೆಗಳ ಶಿಕ್ಷಣ ಪ್ರೇಮಿಗಳು, ಅದರ ಆಡಳಿತ ಮಂಡಳಿಯವರು ಎಲ್ಲಿ ಶಿಕ್ಷಣ ಪ್ರೇಮಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಮಾಡುವುದರಿಂದ ಈ ಶಾಲೆಗಳನ್ನು ಉಳಿಸಿಕೊಳ್ಳಿಕ್ಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಶಾಲೆಗಳಲ್ಲಿ ಕೆಲವೊಂದು ಶಾಲೆಗಳನ್ನು ನಾವು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿಯು ಅಷ್ಟು ಆರ್ಥಿಕವಾಗಿ ಸಮರ್ಥವಾಗಿಲ್ಲ ಕಡೆಗಳಲ್ಲಿ ಅಧ್ಯಾಪಕರುಗಳಿಗೆ ಏನು ಸಂಬಳ ಬರ್ತದೆ ಅವರಿಗೆ ಬರುವಂಥ ಸಂಬಳದಿಂದಲೇ ಅವರು ಶಿಕ್ಷಕರನ್ನು, ಹೆಚ್ಚುವರಿ ಶಿಕ್ಷಕರನ್ನು, ಗೌರವ ಶಿಕ್ಷಕರನ್ನು ನೇಮಿಸಿಕೊಂಡು ಪಾಠ ಮಾಡುವಂಥ ವ್ಯವಸ್ಥೆ ಇದೆ. ಕೊನೆಗೆ ನಾವು ನೋಡಬೇಕು ಅಂತ ಹೇಳಿದರೆ ಈ 5% ನಮಗೆ ಮೇಂಟೆನೆನ್ಸ್ ಗ್ರಾಂಟ್ ಏನು ಸಿಗ್ತಾ ಇತ್ತು ಆ ಸಂದರ್ಭದಲ್ಲಿ ನಮಗೆ ಸೀಮೆಸುಣ್ಣು ಅಂದರೆ ಚಾಕಿನ ಹುಡಿ ಅಥವಾ ಚಾರ್ಟ್ಗಳು ಇದೆಲ್ಲವನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ ನಮ್ಮ ಆಡಳಿತ ಮಂಡಳಿ ಸಹಕಾರ ಮಾಡ್ತಾ ಇತ್ತು. ಈಗ ಸರ್ಕಾರ ಕೊಡದ ಕಾರಣ ಸರ್ಕಾರವು ಕಾಲಕ್ಕೆ ಮಕ್ಕಳಿಗೆ ಯಾವ ರೀತಿಯಾದಂಥ ಗುಣಾತ್ಮಕವಾದಂಥ ಶಿಕ್ಷಣವನ್ನು ಕೊಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಖರ್ಚುಗಳನ್ನು, ಈವನ್ ಒಂದು ಪೇಪರ್ ಜೆರಾಕ್ಸ್ ಮಾಡಬೇಕಿದ್ದರೂ ಇವತ್ತು ಸರ್ಕಾರ ಸರ್ವಶಿಕ್ಷಾ ಅನುದಾನದ ಮೂಲಕ ಸರ್ಕಾರ ಶಾಲೆಗಳಿಗೆ ಅನುದಾನ ಕೊಡ್ತದೆ. ಆದರೆ ನಮ್ಮ ಶಾಲೆಗಳಿಗೆ ಇದು ಇಲ್ಲದ ಕಾರಣ ಟೀಚರ್ಸ್ನವರೇ ತಮ್ಮ ಸಂಬಳದಿಂದ, ಅವರಿಗೆ ಬರುವಂಥ ಸಂಬಳದಿಂದ ಇಷ್ಟು ಅಂಶವನ್ನು ವಿದ್ಯಾರ್ಥಿಗಳ ಕಲಿಕೆಗಾಗಿ ಅಂತ ಇಟ್ಕೊಂಡು ಇವತ್ತು ಶಾಲೆ ನಡೆಸುವಂಥ ಸ್ಥಿತಿಗೆ ಅನುದಾನಿತ ಶಾಲೆಗಳು ಬಂದಿದೆ ಅಂತೇಳಿ ಬಹಳಷ್ಟು ಬೇಸರದಿಂದ ನಾವು ಹೇಳಬೇಕಾಗ್ತದೆ. ಈ ಬಗ್ಗೆ ನಾನು ನೋಡಿದ್ದೇನೆ ಕೆಲವು ಶಾಲೆಗಳಲ್ಲಿ, ನಿಮ್ಮ ಶಾಲೆಯಲ್ಲೇ ನೋಡಿದ್ದೇನೆ. ಮಕ್ಕಳಿಗೆ ಶಾಲಾ ಬಸ್ಸಿನ ಸೌಲಭ್ಯ ವ್ಯವಸ್ಥೆಯನ್ನು ನೀವು ನಿಮ್ಮ ಖರ್ಚಿನಿಂದ, ಅಂದರೆ ಶಿಕ್ಷಕರು ಒಟ್ಟು ಸೇರಿಕೊಂಡು ಖರ್ಚು ಹಾಕಿ ಬಸ್ ವ್ಯವಸ್ಥೆ, ಯಾಕೆಂದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡಬೇಕು, ಮಕ್ಕಳ ಸಂಖ್ಯೆ ಕಡಿಮೆ ಆಗಬಾರ್ದು ಎನ್ನುವುದನ್ನೆಲ್ಲ ನೀವು ಮಾಡ್ತಾ ಇದ್ದೀರಿ. ಇದರ ಬಗ್ಗೆ ಹೇಳಿ. ನಮ್ಮದು ಬಹಳಷ್ಟು ದೊಡ್ಡದಾದಂಥ ಒಂದು ಟ್ರಸ್ಟ್ ಇದೆ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ 2 ಕನ್ನಡ ಮಾಧ್ಯಮ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಟಿಪ್ಪು ಸುಲ್ತಾನ್ ಶಾಲೆ, ಮತ್ತೊಂದು ಹಳೆಕೋಟೆಯಲ್ಲಿ ಸೈಯದ್ ಮದನಿ ಶಾಲೆ ಅಂತ. ದುರದೃಷ್ಟವಶಾತ್ ಇವತ್ತು ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ 300ಕ್ಕಿಂತಲೂ ಜಾಸ್ತಿ ಮಕ್ಕಳಿದ್ದಾರೆ. ಅಲ್ಲಿ ಸರ್ಕಾರದಿಂದ ಅನುದಾನ ಪಡೆಯುವಂಥ ಒಂದೇ ಒಂದು ಶಿಕ್ಷಕರಿಲ್ಲ. ನಮ್ಮ ಶಾಲೆಯಲ್ಲಿ ಇವತ್ತು 300 ಮಕ್ಕಳು ಪಾಠ ಕಲಿತಾ ಇದ್ದಾರೆ, ಅಲ್ಲಿ 4 ಮಂದಿ ಶಿಕ್ಷಕರಿದ್ದೇವೆ. ಇಲ್ಲಿ ನಮಗೆ ದೇವರ ದಯದಿಂದ
ಮತ್ತು ನಮ್ಮ ಬಹಳಷ್ಟು ನಾವು ಪ್ರಾಮುಖ್ಯವಾಗಿ ದಕ್ಷಿಣ ಭಾಗದ ಅಜ್ಮೀರ್ ಎಂದೇ ಖ್ಯಾತವಾಗಿರುವಂಥ ಸೈಯದ್ ಮದನಿ ದರ್ಗಾ ಇರೋ ಕಾರಣ ನಮಗೆ ಶಿಕ್ಷಕರನ್ನು ಅವರು ನೇಮಿಸಿಕೊಡ್ತಾರೆ, ಅವರ ಸಂಬಳವನ್ನು ಅವರು ಕೊಡ್ತಾರೆ. ಆ ತಲೆಬಿಸಿ ನಿಮಗೆ ಬರ್ತದೆ. ಶಿಕ್ಷಕರನ್ನು ನೇಮಿಸುವಂಥ ಒಂದು ತಲೆಬಿಸಿ ಇಲ್ಲ. ಬಸ್ಸಿನ ಬಗ್ಗೆ ನೀವು ಹೇಳಿದ್ದೀವಿ. ಸಾಧಾರಣ 20 ಲಕ್ಷ ರೂಪಾಯಿಗಳ ಒಂದು ಬಸ್ಸನ್ನು ನಮಗೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಒದಗಿಸಿಕೊಟ್ಟಿದೆ. ಅಷ್ಟೇ ಅಲ್ಲ, ಅದರ ಡ್ರೈವರಿಗೆ ಸಂಬಳವನ್ನು ಅವರು ಕೊಡ್ತಾರೆ. ಮಕ್ಕಳನ್ನು ನಾವು ಬೇರೆ ಕಡೆಯಿಂದ ಉಚಿತವಾಗಿ ಕರ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಹಾಕುವಂಥ ಡಿಸೀಲಿನ 90% ನಮ್ಮ ದರ್ಗದವರು ಕೊಡ್ತಾರೆ. ಒಂದು 10% ನಮ್ಮಲ್ಲಿ ಅನುದಾನ ಬರುವಂಥ ಟೀಚರ್ಸ್ನವರು ನಾವು ನಮ್ಮ ಕೈಗೆ ಹಾಕಿ ಅದನ್ನು ಮಾಡಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೊಂದು ಆಯ ಹೋಗ್ತಾರೆ, ಅದನ್ನು ಸಹ ನಾವು ಟೀಚರ್ಸ್ನವರು ಹಾಕಿಕೊಂಡು ಮಾಡುವಂಥದ್ದು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಎಲ್ಲ ಶಿಕ್ಷಕರ ಪರವಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟನ್ನು ಅಭಿನಂದಿಸಬೇಕು. ಅವರು ಕನ್ನಡ ಮಾಧ್ಯಮ ಶಾಲೆಗಾಗಿ ಅಲ್ಲಿಂದ ಏನು ಲಾಭಾಂಶಗಳು ಬರುವುದಿಲ್ಲ. ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಏನು ಸ್ವಲ್ಪ ಫೀಸೆಲ್ಲ ಕಲೆಕ್ಟ್ ಮಾಡಿಕೊಂಡು, ಭಾಳಷ್ಟು ಕನಿಷ್ಠ ಮಟ್ಟದ ಫೀಸನ್ನು ಕಲೆಕ್ಟ್ ಮಾಡಿಕೊಂಡು ಏನು ಅದರಿಂದ ಬರುತ್ತದೆ, ಅದರಲ್ಲಿ ಬರುವಂಥ ಹಣವನ್ನು ಸಹ ನಮ್ಮ ಶಿಕ್ಷಕರಿಗೆ ಸಂಬಳ ಕೊಡುವಂಥ ನಿಟ್ಟಿನಲ್ಲಿ ಇರುವ ಕಾರಣ ನಾವು ನಮ್ಮ ಮಕ್ಕಳನ್ನು ಉಳಿಸಿಕೊಳ್ಳಿಕ್ಕಾಗಿದೆ. ಹಾಗೆಯೇ ಯೂನಿಫಾರ್ಮಿನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಇವತ್ತು ಪೈಪೋಟಿ ಯುಗ. ಮನೆಯಲ್ಲಿ 2 ಮಕ್ಕಳಿದ್ದರೆ ಒಂದು ಮಗು ಇಂಗ್ಲೀಷ್ ಮೀಡಿಯಮಿಗೆ ಹೋಗುವಾಗ ಅಥವಾ ಪಕ್ಕದ ಮಗು ಇಂಗ್ಲೀಷ್ ಮೀಡಿಯಮಿಗೆ ಹೋಗುವಾಗ ಮಗು ಕೂಗ್ತದೆ, ಹರಿದ ಚಡ್ಡಿ ಹಾಕಿಕೊಂಡು ಕನ್ನಡ ಮಾಧ್ಯಮಕ್ಕೆ ಬರ್ತದೆ. ಸರ್ಕಾರ ಕೊಡ್ತದೆ, 2 ಸರ್ಕಾರಿ ಶಾಲೆಗಳಿಗೆ 2 ಫೇರ್ ಯೂನಿಫಾರ್ಮ್ ಕೊಡ್ತದೆ, ಸ್ಟಿಚಿಂಗ್ ಚಾರ್ಜ್ ಕೊಡ್ತದೆ. ಆದರೆ ಅನುದಾನಿತ ಶಾಲೆಗಳಿಗೆ ಇದಿಲ್ಲ. ಹಾಗಿರುವಂಥ ಸಮಯದಲ್ಲಿ ನಮ್ಮಲ್ಲಿ ಒಂದು ಅಭಿವೃದ್ಧಿ ಸಮಿತಿಯಿಂದ ಭಾಳಷ್ಟು ಉತ್ತಮವಾದಂಥ ಸಮಿತಿ ಇದೆ. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಸಹಕಾರವನ್ನು ನೀಡ್ತಾರೆ. ಒಂದು ವರ್ಷದಲ್ಲಿ 4 ರಿಂದ 5 ಲಕ್ಷ ರೂಪಾಯಿಗಳ ಯೂನಿಫಾರ್ಮನ್ನು ಖರೀದಿಸಿ ಒಂದು ಫೇರನ್ನು ಅವರ ಖರ್ಚಿನಲ್ಲಿ ಹೋಲಿಸಿ ಕೊಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ. ಶೂ ಕೊಡ್ತೇವೆ, ಕೆಲವೊಮ್ಮೆ ಸಾಕ್ಸ್ ಕೊಡ್ತೇವೆ. ಇದೆಲ್ಲವನ್ನು ಕೊಡುವ ಕಾರಣ ನಮ್ಮಲ್ಲಿ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಶಾಲೆ ಮಕ್ಕಳಿಗೆ ಮತ್ತು ನಮ್ಮ ಶಾಲೆ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಒಂದು ವ್ಯತ್ಯಾಸ ಕಾಣುವುದಿಲ್ಲ ಅಂತೇಳಿ ನಿಮ್ಮ ಹೇಳಿಕೆಗೆ ನಾನು ಪೂರಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಒಂದು ವಿಶೇಷ ಮಾತುಕತೆ ಅನುದಾನಿತ ಶಾಲಾ ಮಕ್ಕಳ ಸಮಸ್ಯೆ ಮತ್ತು ಅವರಿಗೆ ಶಿಕ್ಷಕರನ್ನು ಒದಗಿಸಿಕೊಡಬೇಕು, ಅತಿಥಿ ಶಿಕ್ಷಕರನ್ನು ಒದಗಿಸಿಕೊಡಬೇಕೆನ್ನುವಂತಹ ಮನವಿಯನ್ನು KMK ಅವರು ಮೊನ್ನೆ ತಾನೇ ನಮ್ಮ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರು ವೇದವ್ಯಾಸ ಕಾಮತ್ರವರಿಗೆ ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಮಾತುಕತೆಯನ್ನು ಆರಂಭಿಸಿದೆವು. ಇಲ್ಲಿ ಅನುದಾನಿತ ಶಾಲೆಗಳು, ಸರಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಇವುಗಳ ಮೂರರ ನಡುವೆ ಇರುವಂತಹ ವ್ಯತ್ಯಾಸ ಮತ್ತು ಯಾವ ರೀತಿಯಲ್ಲಿ ಅನುದಾನಿತ ಶಾಲೆಗಳ ಆಡಳಿತ ಸಮಿತಿಯವರು ಶಿಕ್ಷಕರು ಕಷ್ಟಪಟ್ಟು ಆ ಮಕ್ಕಳಿಗೆ ಪೈಪೋಟಿಗೆ ಕೊರತೆ ಆಗದಂತೆ ಮಕ್ಕಳನ್ನು ಶಿಕ್ಷಣ ಕೊಡ್ತಾ ಇದ್ದಾರೆ ಎನ್ನುವುದನ್ನು ಬಹಳ ಸೊಗಸಾಗಿ ನಮ್ಮ KMK ಮಾಸ್ಟರ್ ಅವರು ವಿವರಿಸಿದರು. ಇದೀಗ ನಾವು ಮುಖ್ಯ ವಿಷಯದಾಗ ಬರ್ತಾ ಇದ್ದೇವೆ. ಮಾಸ್ಟರ್, ಮೊನ್ನೆ ನೀವು ಈ ಒಂದು ಮನವಿಯನ್ನು ಕೊಟ್ಟದ್ದನ್ನು ನಾವು ನೋಡಿದೆವು. ವೇದವ್ಯಾಸ ಕಾಮತ್ರವರಿಗೆ ಸರಕಾರಿ ಶಾಲೆಗಳಿಗೆ ಒದಗಿಸುವಂತೆ ಅತಿಥಿ ಶಿಕ್ಷಕರನ್ನು ಅನುದಾನಿತ ಶಾಲೆಗಳಿಗೂ ಕೊಡಬೇಕು. ಇದನ್ನು ಖಾಸಗಿ ಕಾಲೇಜಿನವರಿಗೆ ಕೊಡ್ತಾರೆ, ಬೇರೆ ಬೇರೆ ಕಡೆಯಲ್ಲಿ ಕೊಡುವುದನ್ನು ನೋಡಿದ್ದೇವೆ. ಯಾಕೆ ಈ ಮನವಿ ಮತ್ತು ಶಿಕ್ಷಕರ ಕೊರತೆ ಹೇಗಿದೆ ಅನುದಾನಿತ ಶಾಲೆಗಳಲ್ಲಿ? ಅನುದಾನಿತ ಶಾಲೆಗಳಿಂದಲೇ ತಿಳಿಯಲ್ಲ. ಈಗ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾದ ಕಾರಣ ಶಿಕ್ಷಕರನ್ನು ಕೊಡುವಂಥ ವ್ಯವಸ್ಥೆ ಭಾಳಷ್ಟು ಕಡಿಮೆ ಇದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಎಷ್ಟೇ ಇದ್ದರೂ ಕನಿಷ್ಠ 2 ಅಧ್ಯಾಪಕರುಗಳನ್ನು ಅಲ್ಲಿ ನೇಮಕ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ನಮ್ಮ ಅನುದಾನಿತ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಎಂಬಂಥ ನೆಪವನ್ನು ಹೊಂದಿಕೊಂಡು ಸಾಧಾರಣ ಹಲವಾರು ವರ್ಷಗಳಿಂದ ನೇಮಕಾತಿ ಮಾಡಲೇ ಇಲ್ಲ, ಹೆಚ್ಚುವರಿ ಶಿಕ್ಷಕರಿದ್ದಾರೆ ಎಂದು. ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಮಲ್ಲಿ ಶಿಕ್ಷಕರೆಲ್ಲ ನಿವೃತ್ತಿ ಆಗ್ತಾ ಇದ್ದಾರೆ. ಶಿಕ್ಷಕರು ನಿವೃತ್ತಿಯಾದಲ್ಲಿ ಬಹುಶಃ ಅದನ್ನು ಒಂದು ಕೌನ್ಸಿಲಿಂಗ್ ಮಾಡಿ ಹೊಂದಾಣಿಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಇದು ಒಂದಾದರೆ, ಎರಡನೆಯದು ಶಿಕ್ಷಕರೇ ಕೊರತೆ ಇರುವಂಥ ಈ ಸಂದರ್ಭದಲ್ಲಿ ಹೊಸ ನೇಮಕಾತಿಗೆ ಅನುಮತಿಯೂ ಇಲ್ಲ. ಒಂದೊಂದು ವರ್ಷದಲ್ಲಿ ಒಂದೊಂದು ವಲಯದಲ್ಲಿ, ಅಂದರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದೊಂದು ವಲಯದಲ್ಲಿ 30-40 ಅಧ್ಯಾಪಕರು ನಿವೃತ್ತಿ ಆಗ್ತಾರೆ. ಅದಕ್ಕೆ ಒಂದು 5-10 ಅಧ್ಯಾಪಕರುಗಳನ್ನಾದರೂ ನೇಮಕ ಮಾಡುವಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಇಲಾಖೆಯ ವತಿಯಿಂದ ನಡೀತಾ ಇಲ್ಲ. ಈ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳಿಂದ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಿಸುವಂಥ ಒಂದು ವ್ಯವಸ್ಥೆ ಇದೆ. ಆದ ಕಾರಣ ನಾವೆಲ್ಲ ಒಂದು ಸಂತೋಷಪೂರ್ವಕವಾಗಿ ಕೇಳಿಕೊಳ್ಳುವುದು ಏನಂತ ಹೇಳಿದರೆ, ಇದಕ್ಕೆ ನಾವು ಸರ್ಕಾರವನ್ನು ಅಭಿನಂದಿಸ್ತೇವೆ. ಒಳ್ಳೆಯ ವ್ಯವಸ್ಥೆ. ಯಾಕಂದರೆ ಅವರನ್ನು ಕಾಯಮಾಗಿ ಮಾಡುವಂಥದ್ದಲ್ಲ, ಅತಿಥಿಗಳನ್ನಾಗಿ ಅವರನ್ನು ಮಾಡುವಂಥದ್ದು. ಮಕ್ಕಳ ಸಂಖ್ಯೆ ಕಡಿಮೆಯಾದಂಥ ಸಮಯದಲ್ಲಿ ಅವರನ್ನು ಬಹುಶಃ ತೆಗೆಯುವಂಥ ವ್ಯವಸ್ಥೆ ಇರ್ಬೋದು. ಇದೇ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು, ಅತಿಥಿ ಶಿಕ್ಷಕರನ್ನು ನಮ್ಮ ಅನುದಾನಿತ ಶಾಲೆಗಳಿಗೂ ನೇಮಿಸಬೇಕು. ಉದಾಹರಣೆಗೆ ನಾನು ಈಗಾಗಲೇ ಹೇಳಿದೆ, ನಮ್ಮ ಮಂಗಳೂರು ದಕ್ಷಿಣದಲ್ಲಿ ಹಲವು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಶಿಕ್ಷಕರು ಬೇಕಾಗ್ತದೆ. ಯಾಕಂದರೆ ಸರ್ಕಾರದಿಂದ ಅನುದಾನ ಬರ್ತದೆ. ಅಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಯ ಒಂದು ಲೆಕ್ಕಾಚಾರಗಳನ್ನು ಬರೆಯಕ್ಕೆ ಬೇಕಾಗ್ತದೆ. ಕನಿಷ್ಠ 1 ಮಂದಿಯಾದರೂ ಅನುದಾನಿತ ಶಿಕ್ಷಕರು ಬೇಕು, ಅವರಿಲ್ಲ.
ಸರ್ಕಾರದಿಂದ ನೇಮಿತವಾದ್ದು. ಈಗ ನಮ್ಮದೇ ಸಹೋದರ ಸಂಸ್ಥೆಯಾದಂಥ ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ ಅಲ್ಲಿ ಇಲ್ಲ, ಯಾವುದೇ ಅಧ್ಯಾಪಕರುಗಳಿಲ್ಲ, ನಮ್ಮ ದರ್ಗದಿಂದ ನೇಮಕ ಮಾಡಿದಂಥ ಅಧ್ಯಾಪಕರುಗಳು ಮಾತ್ರ ಇರುವುದು. ಇಂಥ ಶಾಲೆಗಳಿಗೆ ನಾವು ಮೂಡುಬಿದಿರೆ ನೋಡಿದರೆ ಬಹಳಷ್ಟು ಪ್ರಸಿದ್ಧವಾದಂಥ ಒಂದು ಶಾಲೆ ಜೈನ್ ದಿಗಂಬರ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ. ಬಹುಶಃ ಅಲ್ಲಿ ಬಹಳಷ್ಟು ಮಂದಿ ವಿದ್ಯಾಭ್ಯಾಸ ಪಡೆದವರು, ಬಹುಶಃ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವರು ಸಹ ಅಲ್ಲೇ ವಿದ್ಯಾಭ್ಯಾಸವನ್ನು ಪಡೆದವರು ಎಂದು ಕಾಣಿಸುತ್ತೆ. ಇವರೆಲ್ಲ ಪಡೆದಂಥ ಶಾಲೆಗಳಲ್ಲಿ ಇವತ್ತು 4 ಮಂದಿ ಅಧ್ಯಾಪಕರಿದ್ದಾರೆ, 300-350 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಈ ಶಾಲೆಗಳನ್ನು ಸಹ ನಡೆಸಿಕೊಳ್ಳಲಿಕ್ಕೆ ಬಹಳಷ್ಟು ಕಷ್ಟವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ಒತ್ತಾಯಪೂರ್ವಕವಾಗಿ ನಾಡದು ನಮ್ಮ ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಮಯದಲ್ಲಿ ನಮ್ಮ ಕರ್ನಾಟಕ ಎಲ್ಲ ಭಾಗದಲ್ಲಿರುವಂಥ ಶಾಸಕರುಗಳಿಗೆ ನಾವು ಮನವಿಯನ್ನು ಅರ್ಪಿಸಿದ್ದೇವೆ. ನಮಗೆ ಅತಿಥಿ ಶಿಕ್ಷಕರನ್ನು ನೀವು ಕೊಡಬೇಕು ಅಂತ ಹೇಳಿ 14 ನಮ್ಮ ಬೇಡಿಕೆಗಳು, ಪ್ರಾಮುಖ್ಯವಾದಂಥ ಬೇಡಿಕೆಗಳನ್ನು ಇಟ್ಟುಕೊಟ್ಟಿದೆ. ಅದೇ ರೀತಿಯಲ್ಲಿ ನಮ್ಮ ಸ್ಪೀಕರ್ರವರಿಗೆ ವೇದವ್ಯಾಸ ಕಾಮತ್ರವರನ್ನು ಮೊನ್ನೆ ನಾವು ಸರ್ಕ್ಯೂಟ್ ಹೌಸ್ನಲ್ಲಿ ಮಾಡಿ ಅವರಿಗೆ ಕೊಟ್ಟಿದ್ದೆ. ಬಹಳಷ್ಟು ಸಕಾರಾತ್ಮಕವಾಗಿ ವೇದವ್ಯಾಸ ಕಾಮತ್ರವರು ಸ್ಪಂದಿಸಿದ್ದಾರೆ. ಅವಕಾಶ ಇಲ್ಲದಿದ್ದರೂ ಶೂನ್ಯ ವೇಳೆಯಲ್ಲಿ ಆದರೂ ಇದನ್ನು ಪ್ರಸ್ತಾಪಿಸಿ ನಾನು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ಪ್ರಯತ್ನಿಸ್ತೇನೆ ಅಂತೇಳಿ. ಆದ್ದರಿಂದ ನಾವು ಸರ್ಕಾರವನ್ನು ಹೊಸಕೊರಲ ಮೂಲಕ ಸಹ ವಿನಂತಿಸುವುದೇನೆಂದರೆ ದಯವಿಟ್ಟು ಅನುದಾನಿತ ಶಾಲೆಗಳು, ಯಾಕೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ಕಾರಿ ಶಾಲೆಗಳು ಅಷ್ಟೊಂದು ಸಮರ್ಪಕವಾಗಿರಲಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು, ಅದು ಮಠದಲ್ಲಿರುವವರು ಇರ್ಬೋದು, ಮಂದಿರದಲ್ಲಿ ಇರುವವರು ಇರ್ಬೋದು, ಮಸೀದಿಯಲ್ಲಿ ಇರ್ಬೋದು, ಚರ್ಚಿನವರು ಇರ್ಬೋದು, ಅವರ ಎಲ್ಲ ಸ್ವತ್ತುಗಳನ್ನು ಈ ಶಿಕ್ಷಣಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇವೆ. ನೀವು ಬುದ್ಧಿವಂತರ ಜಿಲ್ಲೆ, ಶಿಕ್ಷಣದಿಂದ ಮುಂದೆ ಇರುವವರು. ಇದಕ್ಕೆಲ್ಲ ಕಾರಣ ಅನುದಾನಿತ ಶಾಲೆಗಳು. ಆದ್ದರಿಂದ ಈ ಶಾಲೆಗಳು ಮುಚ್ಚದ ರೀತಿಯಲ್ಲಿ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ವಿದ್ಯಾಸಚಿವರು ನಮಗೆ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಡ್ಬೇಕು ಅಂತೇಳಿ ನಾವು ವಿನಂತಿಸ್ತಾ ಇದ್ದೇವೆ ಸರ್. ಅದನ್ನು ನಾವು ಎಲ್ಲ ಶಾಸಕರ ಮೂಲಕ ಮಾಡ್ತಾ ಇದ್ದೇವೆ. ಮತ್ತು ಒಂದೆರಡು ಬೇಡಿಕೆಗಳಿತ್ತು. 30:1 ಅನುಪಾತಕ್ಕೆ ಮಕ್ಕಳ ಸಂಖ್ಯೆ ಇಳಿಸಬೇಕು ಹೇಳಿಕೊಂಡು. ಹೌದು, ಒಮ್ಮೆ ನಮ್ಮ ಪ್ರೈಮರಿ ಶಾಲೆಯಲ್ಲಿ, ಅನುದಾನಿತ ಪ್ರಾಥಮಿಕ ಶಾಲೆ ಹೆಚ್ಚುವರಿ ಶಿಕ್ಷಕರನ್ನು ಹುಡುಕುವಂಥ ಕೆಲಸ ಆಯಿತು ಸರ್ಕಾರದಿಂದ. ಆ ಸಂದರ್ಭದಲ್ಲಿ ನಮ್ಮ ಸಂಘವು ಕೋರ್ಟಿಗೆ ಹೋಯಿತು. ಕೋರ್ಟ್ ಏನು ಹೇಳಿತು ಅಂತ ಹೇಳಿದರೆ, RTಯಲ್ಲಿ ಬರುವಂಥ ಎಲ್ಲ ಸವಲತ್ತುಗಳನ್ನು ಪ್ರಾಥಮಿಕ ಶಾಲೆಗೆ ಒದಗಿಸಿದ ನಂತರವೇ ಹೆಚ್ಚುವರಿಯನ್ನು ಹುಡುಕಬೇಕು. ಸರ್ಕಾರಿ ಶಾಲೆಗೆ ಹೇಗೆ ಹೆಚ್ಚುವರಿ ಹುಡುಕುವಂಥ ಸಮಯದಲ್ಲಿ 30 ಮಕ್ಕಳಿಗೆ 1 ಟೀಚರು, 30:1 ಅಂದರೆ 30 ಮಕ್ಕಳಿಗೆ 1 ಟೀಚರ್ ಬರುವಂಥ ರೀತಿಯಲ್ಲಿ ನೀವು ಮಾಡಬೇಕು. ಇಲ್ಲದೇ ಅವರನ್ನು ಹೆಚ್ಚುವರಿಯಾಗಿ ನೀವು ಪರಿಗಣಿಸಬಾರದು. ಆ ವ್ಯವಸ್ಥೆ ಆಗುವವರೆಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣದಲ್ಲಿ ಈ ವ್ಯವಸ್ಥೆ ಇದೆ. ಇವತ್ತು ನಾವು ಅದನ್ನು ಕೇಳ್ತಾ ಇದ್ದೇವೆ. ಇಲ್ಲಿ ಇವತ್ತು ನಮ್ಮಲ್ಲಿ ಸಹ ಹೆಚ್ಚುವರಿಯನ್ನು ಹುಡುಕುವಂಥ ಸಮಯದಲ್ಲಿ ನಮ್ಮ ಇಲಾಖೆಯಲ್ಲಿರುವಂಥ ಕೆಲವೊಂದು ವ್ಯವಸ್ಥೆಗಳು ಅದು 40:1 ಅಂತ ಹೇಳ್ತಾರೆ. ಆ 40:1 ಮಾಡಿದರೆ ಬಹುಶಃ ಅದು ಕೋರ್ಟ್ ನಿಂದನೆ ಆಗುತ್ತೆ. ಆದ್ದರಿಂದ ನಮಗೆ 30:1ರಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡಬೇಕು ಎಂಬಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಮತ್ತು ಕಾಲ್ಪನಿಕ ವೇತನದ ಬಗ್ಗೆ ನಮ್ಮ ಮನವಿಯಲ್ಲಿ ನಾವು ಕೊಟ್ಟಿದ್ದೇವೆ. ಕಾಲ್ಪನಿಕ ವೇತನ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಟೀಚರ್ಸ್ನವರು ಯಾವ ತಾರೀಕಿನಲ್ಲಿ ಜಾಯಿನ್ ಆಗ್ತಾರೆ ಅದೇ ತಾರೀಕಿನಲ್ಲಿ ಅನುದಾನ ಕೊಡ್ತಾ ಇದ್ರು ಅನುದಾನಿತ ಶಾಲೆಗಳಿಗೆ. ಕೆಲವು ವರ್ಷಗಳಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅವರು ಜಾಯಿನ್ ಆಗಿ 1-2 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಕಳೆದ ನಂತರವೂ ಅವರಿಗೆ ಅನುದಾನ ಬಿಡುಗಡೆ ಮಾಡೋದುಂಟು. ಆ ಅನುದಾನ ಬಿಡುಗಡೆ ಮಾಡೋದು ಯಾವಾಗ? ಆ ಬಿಡುಗಡೆ ಮಾಡಿದ ಡೇಟಿನಿಂದ, ಅವರು ಜಾಯಿನ್ ಆದ ಡೇಟಿನಿಂದ ಅಲ್ಲ, ಅಂದರೆ ಅಷ್ಟು ವರ್ಷದ್ದು ಹೋಯ್ತು. ಆ ಜಾಯಿನ್ ಆದ ಡೇಟಿನಿಂದ ಇಲ್ಲಿ ಸಂಬಳ ಬಿಡುಗಡೆ ಆಗುವಂಥವರೆಗಿನ ಆ ಅವಧಿಯನ್ನು ನಾವು ಕಾಲ್ಪನಿಕ ಅವಧಿ ಅಂತೇಳಿ ಕರೀತೀವಿ. ಇವತ್ತು ನಾವು ಅದರ ಬಗ್ಗೆ ಹೋರಾಟ ನಡೆಸ್ತಾ ಇದ್ದೇವೆ. ಎಲ್ಲರಿಗೂ ಆ ಕಾಲ್ಪನಿಕ ವೇತನವನ್ನು ನಡೆಸಬೇಕು ಎಂಬಂಥ ಒಂದು ಮನವಿಯನ್ನು ಸಹ ನಮ್ಮ ಮನವಿಯಲ್ಲಿ ನಾವು ಕೊಟ್ಟಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಂಥ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಬಹಳಷ್ಟು ಉತ್ತಮವಾದಂಥ ಒಂದು ಯೋಜನೆಯನ್ನು ತಂದಿದ್ದರು. ಜ್ಯೋತಿ ಸಂಜೀವಿನಿ ಅದು ಅವರ ಕನಸಿನ ಕೂಸು. ಅದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಜ್ಯೋತಿ ಸಂಜೀವಿನಿಯಲ್ಲಿ ಯಾರಾದರೂ ಒಬ್ಬ ಸರ್ಕಾರಿ ನೌಕರ ಇದ್ದರೆ ಅವರ ಮನೆಯವರಿಗೆ ಏನಾದರೂ ತೊಂದರೆಯಾದಾಗ, ಆರೋಗ್ಯವಾಗಿ ತೊಂದರೆಯಾದಾಗ ಈ ಯೋಜನೆಯಲ್ಲಿ ಇರುವಂಥ ಅವನ ತಂದೆ ತಾಯಿ, ಅಂದರೆ ಅವನ ಅವಲಂಬಿತರು ಯಾರಿದ್ದಾರೆ ಅವರಿಗೆ ಉಚಿತವಾಗಿ ವೈದ್ಯಕೀಯ ನೆರವು ನೀಡುವಂಥದ್ದುಂಟು. ಅದನ್ನು ನಮ್ಮ ಸರ್ಕಾರಿ ಶಾಲೆಗೂ ಈಗ ಅದು ಒಂದು ಪ್ರಾಸೆಸ್ ಆಗ್ತಾ ಕೊನೆಯ ಹಂತದಲ್ಲಿ ಇದೆ. ಬಹುಶಃ ಈಗ ನಮ್ಮ ಸಭಾಧ್ಯಕ್ಷರು ಆ ಬಗ್ಗೆ ಮನಸ್ಸು ಮಾಡಿದರೆ ಖಂಡಿತವಾಗಿ ಅದು ಸಹ ಆಗ್ಬೋದು. ನಮಗೂ ಜ್ಯೋತಿ ಸಂಜೀವಿನಿಯನ್ನು ಒದಗಿಸಬೇಕು ಎಂಬಂಥ ಒಂದು ಮನವಿಯನ್ನು ಸಹ ನಾವು ಇದರಲ್ಲಿ ಕೊಟ್ಟಿದ್ದೀವಿ ಸರ್. ಅದೇ ರೀತಿಯಲ್ಲಿ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಕೊಡಲೇಬೇಕು ಅಂತ ಹೇಳ್ತೀರಿ ನಮ್ಮ ಸಂವಿಧಾನ. ಅದು ಸರ್ಕಾರಿ ಶಾಲೆಗೆ ಅಂದರೆ ಮಾತ್ರ ಹೇಳಲಿಲ್ಲ, ಏಜ್ ಕೊಟ್ಟಿದೆ. 6 ವರ್ಷದಿಂದ ಇವತ್ತು 17 ವರ್ಷದವರೆಗೆ ಕೊಡಬೇಕು ಅಂತೆ.
ಈ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೋ ಅಷ್ಟೇ ಮಕ್ಕಳು ಅನುದಾನಿತ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಕನ್ನಡ ಮಾಧ್ಯಮದ ಬಗ್ಗೆ ಹೇಳ್ತಾ ಇದ್ದೇವೆ. ನಾನಿವತ್ತು ಸರ್ಕಾರವನ್ನು, ನಮ್ಮ ವಿದ್ಯಾ ಇಲಾಖೆ ಅಧಿಕಾರಿಗಳನ್ನು, ನಮ್ಮ ಸಂಘದ ಪರವಾಗಿ ವಿನಂತಿಸುವುದೇನೆಂದರೆ, ದಯವಿಟ್ಟು ನೀವು ನಮ್ಮನ್ನು ಸರ್ಕಾರಿ ಮತ್ತು ಅನುದಾನಿತ ಅಂತೇಳಿ ವಿಂಗಡಣೆ ಮಾಡಬೇಡಿ, ಬೈಫರ್ಕೇಷನ್ ಮಾಡಬೇಡಿ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಅಂತೇಳಿ ನೀವು ಬೈಫರ್ಕೇಷನ್ ಮಾಡಿದಾಗ ಕನ್ನಡ ಮಾಧ್ಯಮಕ್ಕೆ ಯಾವುದೆಲ್ಲ ಸವಲತ್ತುಗಳು ಸಿಗುತ್ತೆಯೋ ಅದು ಅನುದಾನಿತ ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂಥ ಮಕ್ಕಳಿಗೆ ಸಿಗುತ್ತೆ ಅಂತೇಳಿ. ಇವತ್ತು ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂಥ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ಕೊಡ್ತಾರೆ ಸರ್ಕಾರಿ ಶಾಲೆಯಲ್ಲಿ, ಅದು ಅನುದಾನಿತ ಶಾಲೆಯವರು ಕೊಡ್ತಾರೆ. ಯೂನಿಫಾರ್ಮ್ ಕೊಡ್ತಾರೆ. ಯೂನಿಫಾರ್ಮ್ ಕೊಡುವುದಿಲ್ಲ. ಯೂನಿಫಾರ್ಮ್ ಅನುದಾನಿತವರಿಗಿಲ್ಲ, ಸರ್ಕಾರಿಯವರಿಗೆ 2 ಜೊತೆ ಕೊಡ್ತಾರೆ, ನಮಗೆ ಇಲ್ಲ. ಶೂ ಮತ್ತು ಸಾಕ್ಸ್ ಸರ್ಕಾರಿಯವರಿಗೆ ಕೊಡ್ತಾರೆ, ಅನುದಾನಿತವರಿಗಿಲ್ಲ. ನಮಗೆ ಸಿಗುವ ಸರ್ಕಾರದಿಂದ ನಮಗೆ ನಮ್ಮ ಮಕ್ಕಳಿಗೆ ಸಿಗುವಂಥ ಸವಲತ್ತು ಅಂತ ಹೇಳಿದರೆ ಒಂದು ಪಠ್ಯ ಪುಸ್ತಕ, 2ನೇದು ಮಧ್ಯಾಹ್ನದ ಉಪಹಾರ ಯೋಜನೆ ಮಾತ್ರ. ಮತ್ತು ಯಾವುದೇ ರೀತಿಯಾದಂಥ ಒಂದು ಸವಲತ್ತುಗಳು ನಮ್ಮ ಮಕ್ಕಳಿಗೆ ಸಿಗುವುದಿಲ್ಲ. ಆದ್ದರಿಂದ ಈ ಸವಲತ್ತುಗಳನ್ನು ಸಹ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಯೋಜನೆ ಅಡಿಯಲ್ಲಿ ಅನುದಾನಿತ ಶಾಲಾ ಶಿಕ್ಷಕರಿಗೂ ವಿಸ್ತರಿಸಬೇಕು ಎಂಬುದು ನಮ್ಮದೊಂದು ವಿನಂತಿ. ಮತ್ತೊಂದು ವಿಚಾರ ಏನಂತ ಹೇಳಿದರೆ, ಅದು ಬಹುಶಃ ನೀವು ಮಾಧ್ಯಮದ ಮೂಲಕ ನಾವು ಈಗ ಹೇಳುವುದಲ್ಲ, ಅದನ್ನು ಆಗಾಗ ನೀವು ಹೇಳ್ತಾ ಇರಬೇಕು. ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಒಂದು ಶಾಲಾ ಅನುದಾನ ಅಂತೇಳಿ ನಮ್ಮ ಸರ್ವಶಿಕ್ಷಾ ಅಭಿಯಾನ ಬಂದ ನಂತರ ಕೊಡ್ತಾ ಇದ್ದರು. ಪ್ರಾಥಮಿಕ ಶಾಲೆಗಳಿಗೆ 5,000, ಅದರ ನಂತರ ಒಂದು 10,000 ಅಂತೇಳಿ ಕೊಡ್ತಾರೆ, ಶಾಲಾ ಅನುದಾನ ಅಂತೇಳಿ. ಅದರಲ್ಲಿ ಏನು ಮಾಡಲಿಕ್ಕೆ ಅಂತ ಹೇಳಿದರೆ ಚಾರ್ಟ್, ಅದಕ್ಕೊಂದು ಗೈಡ್ಲೈನ್ಸ್ ಇದೆ, ಇದು ಮಾತ್ರ ಯೂಸ್ ಮಾಡಬೇಕು ಅಂತ, ಬೇರೆ ಯಾವುದಕ್ಕೂ ಯೂಸ್ ಮಾಡಲಿಕ್ಕಿಲ್ಲ. ಅದು ಮಕ್ಕಳಿಗೆ ಚಾರ್ಟ್ ಮಾಡಲಿಕ್ಕೆ, ಮಕ್ಕಳಿಗೆ ಪಾಠಗಳಿಗೆ ಏನು ಬೇಕು ಅದೆಲ್ಲ ಮಾಡಲಿಕ್ಕೆ, ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳ ಪಾಠ್ಯೇತರ ಚಟುವಟಿಕೆ ಯೂಸ್ ಮಾಡಲಿಕ್ಕೆ ಕಳೆದ 4-6 ವರ್ಷಗಳಿಂದ ಇದನ್ನು ಸಹ ರದ್ದು ಮಾಡಿದ್ದಾರೆ. ಈಗ ಒಂದು ಮಗು ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸಬೇಕಿದ್ದರೆ ಆ ಮಗುವಿನಿಂದಲೇ ಹಣ ತರಬೇಕು. ಮಗುವಿನಿಂದ ಹಣ ತರುವುದು ತಪ್ಪು, ಯಾಕಂದರೆ ಉಚಿತ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. ಹಾಗೆ ಏನು ಮಾಡಬೇಕಾಗ್ತದೆ, ಆಸಕ್ತಿ ಇರುವ ಟೀಚರ್ಸ್ನವರು ಅವರ ಕಿಶೆಯಿಂದ ಹಾಕಿಕೊಂಡು ಮಕ್ಕಳನ್ನು ಕರೆದುಕೊಂಡು ಹೋಗುವಂಥ ವ್ಯವಸ್ಥೆ. ಕೆಲವು ಕಡೆಗಳಲ್ಲಿ ಅಂಥ ವ್ಯವಸ್ಥೆ ಇಲ್ಲದಿದ್ದರೆ ಮಕ್ಕಳಿಗೆ ಅವಕಾಶ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ವಿನಂತಿಸುವುದೇನೆಂದರೆ, ಆ ಶಾಲಾ ಅನುದಾನ ಏನನ್ನು ಕೊಡ್ತಾ ಇದ್ದೀರಿ, ದಯವಿಟ್ಟು ಅದನ್ನು ನಮಗೆ ಪುನಃ ಸರ್ವಶಿಕ್ಷಾ ಅಭಿಯಾನದ ಮೂಲಕ ನೀವು ಕೊಟ್ಟಾಗ ಖಂಡಿತವಾಗಿಯೂ ನಾವು ಸಹ ಉತ್ತಮ ರೀತಿಯಲ್ಲಿ ಶಾಲೆಗಳನ್ನು ನಡೆಸಿಕೊಳ್ಳಲಿಕ್ಕೆ ಅನುದಾನಿತ ಶಾಲೆಗಳು ಆಗುತ್ತೆ ಅಂತೇಳಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಅದು ಸರ್ಕಾರಿ ಶಾಲೆಯಲ್ಲಿಲ್ಲ, ಈಗ ಅನುದಾನಿತ ಶಾಲೆಯಲ್ಲಿ ಸಹ ಮುಖ್ಯ ಶಿಕ್ಷಕರಿಗೆ ಒಂದು ವೇತನ ಶ್ರೇಣಿಯನ್ನೇ, ಹೊಸ ವೇತನ ಶ್ರೇಣಿ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೊಂದು ವಿಚಾರ, ಬಹುಶಃ ನಮ್ಮ ಪಸರ್ಕೂರಲ್ಲಿ ಇದಕ್ಕೆ ಬೆಳಕು ಚೆಲ್ಲಬೇಕು ಅಂತ ಕೇಳಿಕೊಳ್ತಾರೆ. ಯಾಕಂದರೆ ನಮ್ಮ ಇಲ್ಲಿ ಆದಂಥದ್ದೆಲ್ಲ ಯೂಟ್ಯೂಬಲ್ಲಿ ಬರುತ್ತೆ. ನಮ್ಮ ಪರಿಧಿ ಕಡಿಮೆ ಇದ್ದರೂ ಯೂಟ್ಯೂಬಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಬರ್ತದೆ, ಎಲ್ಲಿ ಬೇಕಿದ್ರೂ ನೋಡ್ಬೋದು. 200 ರೂಪಾಯಿಗಳನ್ನು ಸರ್ಕಾರಿ ಶಾಲೆಯವರಿಗೆ ವೈದ್ಯಕೀಯ ಭತ್ಯೆ ಅಂತ ಕೊಡ್ತಾರೆ. ಆ ರೋಗಗಳು ಬಹುಶಃ ಅನುದಾನಿತ ಶಾಲೆಯವರಿಗೆ ಬರುವುದಿಲ್ವಾ? ಅಂಥದ್ದೇ ಕಷ್ಟವಾದಂಥ ಪರಿಸ್ಥಿತಿ ಅವರಿಗೆ ಇರುವುದಿಲ್ವಾ? ಅದು ಅನುದಾನಿತ ಶಾಲೆಯವರಿಗಿಲ್ಲ. ಹಾಗಾದರೆ ಅನುದಾನಿತ ಶಾಲೆಯವರು ಏನು ತಪ್ಪು ಮಾಡಿದ್ದಾರೆ? ಆ 200 ರೂಪಾಯಿ ವೈದ್ಯಕೀಯ ಭತ್ಯೆಯನ್ನು ಸಹ ಸರ್ಕಾರವು ನಮಗೆ ಕೊಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೀವಿ. ಇನ್ನೊಂದು ವಿಚಾರ ನಾವು ಹೇಳಬೇಕು ಅಂತ ಹೇಳಿದರೆ, ಬಹುಶಃ ಇದು ಒಂದು ಹಾಸ್ಯದಂತೆ ಕಂಡರೂ ಶಾಲೆಗಳಿಗೆ, ಅನುದಾನಿತ ಶಾಲೆಗಳಿಗೆ ಒಂದು ಮಾನ್ಯತೆ ಅಂತೇಳಿದೆ. ಸರ್ಕಾರ ಒಂದು ಮಾನ್ಯತೆ ಕೊಡಬೇಕು, ಲೈಸೆನ್ಸ್. ಮೊದಲೆಲ್ಲ ಏನಾಗಿತ್ತು ಅಂತ ಹೇಳಿದರೆ 100 ವರ್ಷ 125 ವರ್ಷಗಳಾದಂಥ ಶಾಲೆಗಳು ನಮ್ಮಲ್ಲಿದೆ. ಧರ್ಮಸ್ಥಳದ ಶಾಲೆಗಳನ್ನೆಲ್ಲ ನೋಡಿದಾಗ ನಾವು ನಮ್ಮ BM ಶಾಲೆ ಉಳ್ಳಾಳದ 1835 ಏನಾದದ್ದು ಬಹುಶಃ ಅದು ಇಲ್ಲಿ ಉಚ್ಚಿಲದಲ್ಲಿ ಅದೆಲ್ಲ ಅನುದಾನಿತ ಶಾಲೆಗಳು. ಈ ಶಾಲೆಗಳಿಗೆ ಮಾನ್ಯತೆ, ಶಾಶ್ವತ ಮಾನ್ಯತೆ, ಒಳ್ಳೆ ಶಾಲೆ ಆವತ್ತೇ ಮಾಡಿದ್ದಾರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಶಾಶ್ವತ ಮಾನ್ಯತೆ. ಇತ್ತೀಚಿನ ಕೆಲವು ವರ್ಷಗಳಿಂದ ಈ ಶಾಲೆಗಳಿಗೂ ಮಾನ್ಯತೆಯನ್ನು ಪ್ರತಿ ವರ್ಷ ಮಾಡಬೇಕು ಅಂತ ಹೇಳಿದೆ. ಮಾಡುವಾಗ ಕಂಡೀಷನ್ ಏನು ಗೊತ್ತಾ, ಬೆಂಕಿ ಅನಾಹುತದಿಂದ ಈ ಕಟ್ಟಡವು ಸುರಕ್ಷಿತವಾಗಿದೆ ಅಂತೇಳಿ ನಾವು ಫೈರ್ ಸರ್ವಿಸ್ ಇಲಾಖೆಯಿಂದ ಅನುಮತಿ ಪಡೆಯಬೇಕು, ಅಗ್ನಿಶಾಮಕ ದಳದಿಂದ NOC ಪಡಿಬೇಕು. ಅದು ಪಡಿಬೇಕು ಅಂತ ಹೇಳಿದರೆ ಅಲ್ಲಿ ಅವರು ಬಂದು ನಮಗೆ ಅಗ್ನಿ ನಿರೋಧಕ ಇದನ್ನೆಲ್ಲ ಶಾಲೆಯಲ್ಲಿ ಅಳವಡಿಸಿಕೊಳ್ಬೇಕು. 1.5-2 ಲಕ್ಷ ರೂಪಾಯಿಗಳಷ್ಟು ಖರ್ಚಾಗುತ್ತೆ. ಅದು ಇದನ್ನು ಇವತ್ತು ಆಡಳಿತ ಮಂಡಳಿ, ಕನ್ನಡ ಮಾಧ್ಯಮದ ಆಡಳಿತ ಮಂಡಳಿ ಎಲ್ಲಿಂದ ಕೊಡಬೇಕು? ಅದೇ ರೀತಿಯಲ್ಲಿ ಬಿಲ್ಡಿಂಗ್ ಸುರಕ್ಷತೆ ಇದೆ ಅಂತ ಹೇಳಿ ಸಹ ಕೊಡಬೇಕು. ಆದರೆ ನಿಜವಾಗಿ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶವನ್ನು ನೀಡಿದೆ. ಈ ಕಾನೂನು 2017-18ನೇ ಸಾಲಿಗಿಂತ ಮೊದಲು ಪ್ರಾರಂಭವಾದಂಥ ಶಾಲೆಗಳಿಗೆ ಇಲ್ಲ, ಅದರ ನಂತರ ಪ್ರಾರಂಭವಾದಂಥ ಹೊಸ ಶಾಲೆಗಳಿಗೆ ಮಾತ್ರ ಇದು ಇರುತ್ತದೆ ಅಂತೇಳಿ ಉಚ್ಚ ನ್ಯಾಯಾಲಯ ಏನು ಮಾಡಿದೆ ಅಂತ ಆದೇಶ ಮಾಡಿದೆ. ಇದನ್ನು ಇವತ್ತು ನಾವು ಪಾಲಿಸ್ತಾ ಇಲ್ಲ. ಇದನ್ನು ಪಾಲಿಸದೆ ನಮ್ಮ ಶಾಲೆಯವರಿಗೆ
ಪ್ರತಿ ವರ್ಷದಲ್ಲಿ ಸರ್ ಏನು ಮಾಡಬೇಕು ಅಂತ ಹೇಳಿದರೆ ಪ್ರಾಸೆಸ್ ಫೀಸ್ ಅಂತ ಕೊಟ್ಟಬೇಕು 5,000 ರೂಪಾಯಿ. ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಫೈಲ್ ಪುಟಪ್ ಮಾಡಬೇಕು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಯಾವ ರೀತಿಯಿಂದ ನಿಮಗೆ ಗೊತ್ತಿದೆ. ಆ ಎಲ್ಲ ವ್ಯವಸ್ಥೆಗಳಾದಾಗ 1 ವರ್ಷವನ್ನು ಕೊಡ್ತಾರೆ. ಆದ್ದರಿಂದ ನಾವು ಹೇಳೋದು 2017 ಮತ್ತು 18ನೇ ಸಾಲಿಗಿಂತ ಮೊದಲು ಪ್ರಾರಂಭವಾದಂಥ ಎಲ್ಲ ಶಾಲೆಗಳಿಗೂ, ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಿಗೆ ಈ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವೀಗ ಒಂದು ಹೇಳಬೇಕು ಅಂತ ಹೇಳಿದರೆ ಎಲ್ಲ ಶಾಲೆಗಳಲ್ಲಿ ಕ್ಯಾಮರಾ ಮಾಡಬೇಕು ಅಂತ ಹೇಳಿದರು. ಸರ್ಕಾರಿ ಶಾಲೆಗಳಿಗೂ ಬರ್ತದೆ ಅಂತ. ಆದರೆ ಇವತ್ತು ಎಲ್ಲಿಯೂ ಇಲ್ಲ. ಪಾಪ ನಾವೆಲ್ಲ ಸಾಲ ಮಾಡಿದೆವು. ಅನುದಾನಿತ ಶಾಲೆಯವರು CC ಕ್ಯಾಮರಾ ಸಾಲ ಮಾಡಿದೆವು, ಇರಬೇಕು ಎಲ್ಲ ಮಾಡಿದೆವು. ಆದರೆ ಅದು ಇವತ್ತು ಸರ್ಕಾರಿ ಶಾಲೆಗಳಿಗಿಲ್ಲ, ಯಾವುದರಲ್ಲೂ ಎಲ್ಲಿಯೂ ಇಲ್ಲ. ಹಾಗಾದರೆ ಮಕ್ಕಳ ಸುರಕ್ಷತೆ ಖಾಲಿ ಅನುದಾನಿತ ಶಾಲೆಗಳಲ್ಲಿ ಮಾತ್ರ ಸುರಕ್ಷತೆಯಲ್ಲ, ಅದೇ ಸುರಕ್ಷತೆ ಅಲ್ಲಿಯೂ ಬೇಕಲ್ಲ, ಅದೇ ಕಟ್ಟಡ ಸುರಕ್ಷತೆ ಅಲ್ಲಿ ಬೇಕಲ್ಲ. ನಾವು ಎದೆತಟ್ಟಿ ಹೇಳ್ತಾ ಇದ್ದೇವೆ ಅಂತ ಏನಂತ ಹೇಳಿದರೆ, ನಮ್ಮ ಶಾಲೆಗಳು ದೇವರ ದಯದಿಂದ ಅನುದಾನಿತ ಶಾಲೆಗಳು ಇವತ್ತು ಗಟ್ಟಿಯಾಗಿದೆ, ಸಾಲಿಡ್ ಆಗಿದೆ. BM ಶಾಲೆ 1835 ಅಲ್ಲಿ ಉಚ್ಚಿಲ ಬೋವಿ ಶಾಲೆ, ಈ ಶಾಲೆಗಳೆಲ್ಲ ನೀವು ನೋಡಿದಾಗ ಅದು ಸಾಧಾರಣ ಒಂದು 200 ವರ್ಷದ ಇತಿಹಾಸ, 150-160 ವರ್ಷಗಳು ಇರುವಂಥ ಇತಿಹಾಸದ ಶಾಲೆಗಳ ಮಾನ್ಯತೆಯನ್ನು ಸಹ ರದ್ದು ಮಾಡಿ ಪ್ರತಿ ವರ್ಷ ಮಾನ್ಯತೆ ಕೊಡಿ ಅಂತೇಳಿ ಕೇಳಿಕೊಳ್ಳುವುದು ಸಹ ಅದು ಸರಿಯಲ್ಲ ಎಂಬುದು ನಮ್ಮ ಒಂದು ವಿನಂತಿ. ದಯವಿಟ್ಟು ಈ ಶೋಷಣೆಯನ್ನು ನಿಲ್ಲಿಸಬೇಕು ಅಂತೇಳಿ ನಾವು ವಿನಂತಿಸ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ವಿಶೇಷ ಏನಂತೇಳಿದರೆ, ಸರ್ಕಾರಿ ಶಾಲೆಯಲ್ಲಿ ಶಿಶುಪಾಲನಾ ರಜೆ ಅಂತೇಳಿದೆ. ಶಿಶುಪಾಲನಾ ರಜೆ ಅಂದರೆ ಮಹಿಳೆಯರು ಡೆಲಿವರಿ ಆದರೆ 3 ತಿಂಗಳು ನಮಗೆ ರಜೆ ಇದೆ. ಅದೀಗ 6 ತಿಂಗಳಿಗೂ ವಿಸ್ತರಣೆ ಆಗಿದೆ. ಅಲ್ಲಿ ಅವರ ಪತಿಯವರಿಗೆ ಸಹ 15 ದಿವಸಗಳ ಶಿಶುಪಾಲನಾ ರಜೆ ಅಂತೇಳಿದೆ. ಇಲ್ಲಿ ಸಹ ಇದನ್ನು ತಾರತಮ್ಯ ಮಾಡಿ ಇದು ಅನುದಾನಿತ ಶಾಲೆಗಳಿಗಿಲ್ಲ. ಅದರಲ್ಲಿಯೂ ಅನುದಾನಿತ ಹೈಸ್ಕೂಲುಗಳಿಗೆ ಈಗ ಬಂದ ಆದೇಶ ಆಗಿದೆ, ಪ್ರಾಥಮಿಕ ಶಾಲೆಗಳಿಗೆ ಇದು ಆದೇಶವಾಗಿಲ್ಲ. ಆದ್ದರಿಂದ ಈ ಅನುದಾನಿತ ಶಾಲೆಯ ಪ್ರಾಥಮಿಕ, ಯಾಕಂದರೆ ಬಹುಶಃ ಈಗ ಪ್ರಾಥಮಿಕ ಶಾಲೆಗಳಲ್ಲಿಯೂ ನೀವು ಮಾಡಿದಂಥ ಸಂದರ್ಭದಲ್ಲಿ ಅಂಥ ಅವಕಾಶಗಳು ಸಿಗುವುದಿಲ್ಲ. ಯಾಕಂದರೆ ನಮ್ಮಲ್ಲಿ ಹೊಸ ಅಪಾಯಿಂಟ್ಮೆಂಟ್ ಇಲ್ಲದ ಕಾರಣ ಈಗ ಹೆರಿಗೆಯಾಗುವಂಥ ಯಾವುದು ಮಹಿಳೆಯರು ಅದರಲ್ಲಿ ಇಲ್ಲ, ಎಲ್ಲ ಏಜ್ ಬಾರದವರೇ ಇರೋದು. ಆದ ಕಾರಣ ಒಂದು ಅವಕಾಶವನ್ನು ನಮಗೆ ಸರ್ಕಾರ ಒದಗಿಸಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ವಿನಂತಿಸ್ತಾ ಇದ್ದೀವಿ. ಮತ್ತು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರನ್ನು ನಾನು ಹೊಸಬರ ಮೂಲಕ ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಮೊನ್ನೆ ಕನ್ನಡ ರಾಜ್ಯೋತ್ಸವದಲ್ಲಿ ಅವರೊಂದು ಘೋಷಣೆಯನ್ನು ಮಾಡಿದರು. ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಿಗೆ ಉಚಿತ ನೀರು, ಉಚಿತ ವಿದ್ಯುತ್ತನ್ನು ಸರ್ಕಾರದಿಂದ ಕೊಡ್ತೇವೆ. ಅದನ್ನೇ ನಾವು ಇವತ್ತು ಕೇಳಿಕೊಳ್ತಾ ಇದ್ದೇವೆ ಅಂದರೆ, ಸರಿ, ಕನ್ನಡ ಮಾಧ್ಯಮ ಶಾಲೆಗಳಿಗೂ ಇದನ್ನು ನೀವು ವಿಸ್ತರಿಸಬೇಕು. ಕನ್ನಡ ಮಾಧ್ಯಮ ಶಾಲೆಯಲ್ಲಿಯೂ ಇವತ್ತು ಕರೆಂಟಿನ ಬಿಲ್ ಕಟ್ಟೋದು ಟೀಚರ್ಸ್ನವರು, ನೀವು ಕೊಟ್ಟ ಸಂಬಳದಿಂದ. ನೀರಿನ ಬಿಲ್ಲನ್ನು ಕಟ್ಟೋದು ಟೀಚರ್ಸ್ನವರು, ನೀವು ಕೊಟ್ಟಂಥ ಬಿಲ್ಲಿನಿಂದ. ಆದುದರಿಂದ ನಾಡಿನ ಅಧಿವೇಶನ ಬಳ್ಳಾರಿಯಲ್ಲಿ ನಡೆಯುವಂಥ, ನಮ್ಮ ಬೆಳಗಾವಿನಲ್ಲಿ ನಡೆಯುವಂಥ ಈ ಅಧಿವೇಶನದಲ್ಲಿ ತಾವುಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಮನವಿಗಳು ಬಂದಿದೆ, ನಮ್ಮ ರಾಜ್ಯ ಸಂಸ್ಥೆಯಿಂದ ತಮಗೆ ನೇರವಾಗಿ ಮನವಿಗಳು ಬಂದಿದೆ. ನಾವು ಸಹ ಈ ಮೂಲಕ ಹೊಸಬರ ಮೂಲಕ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ, ನಮ್ಮ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಗಳಿಗೂ ಉಚಿತ ನೀರು ಮತ್ತು ಕರೆಂಟಿನ ಬಿಲ್ಲನ್ನು ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ನಮಗೆ ಒಂದು ಹಬ್ಬ ಇದೆ, ಎಲ್ಲ ಧರ್ಮದಲ್ಲೂ ಹಬ್ಬ ಇದೆ. ಭಾರತದಲ್ಲಿ RH ಅಂತೇಳಿದೆ, ಅದು ಯಾವ ಹಬ್ಬಕ್ಕೂ ಯಾರಿಗೂ ತೆಗಿಬೋದು, ಯಾವ ಹಬ್ಬವನ್ನು ಯಾರು ಆಚರಿಸ್ಬೋದು. ಈಗ ನಾವು ಮುಸಲ್ಮಾನನಾಗಿದ್ದರೆ ಮುಸಲ್ಮಾನ ಹಬ್ಬಕ್ಕೆ ತೆಗಿಬೇಕು ಅಂತೇಳಿ ಇಲ್ಲ, ಯಾವ ಹಬ್ಬಕ್ಕೂ RH ಅಂತೇಳಿ 2 ಇದೆ, ರಿಸ್ಟ್ರಿಕ್ಟೆಡ್ ಹಾಲಿಡೇ ಅಂತೇಳಿ ತೆಗಿಬೋದು. ಆದರೆ ಒಂದು ಏನಂತ ಹೇಳಿದರೆ, ಸರ್ಕಾರಿ ಶಾಲೆಯವರಿಗೆ ಇನ್ನೂ ಒಂದು ವ್ಯವಸ್ಥೆ ಇದೆ ಸರ್. ಏನಂತ ಹೇಳಿದರೆ, ಅವರಿಗೆ 1 ತಿಂಗಳ ಸಂಬಳ ಹಬ್ಬದ ಮುಂಗಡ ಅಂತೇಳಿ ಕೊಡ್ತಾರೆ ಖರ್ಚಿಗಾಗಿ. ಸರ್ಕಾರಿ ಶಾಲೆ ಟೀಚರ್ಸ್ನವರಿಗೆ, ಸರ್ಕಾರಿ ನೌಕರರಿಗೆ 1 ತಿಂಗಳ ಸಂಬಳವನ್ನು ಮುಂಗಡವಾಗಿ ಕೊಡೋದು, ಮತ್ತೆ ಅದನ್ನು ರಿಕವರಿ ಮಾಡ್ತಾ ಬರೋದು. ಪ್ರತಿ ತಿಂಗಳ ಸಂಬಳದಲ್ಲಿ ಕಟ್ ಮಾಡ್ತಾ ಬರೋದು, ಬಡ್ಡಿ ರಹಿತವಾಗಿ. ಈ ಒಂದು ಹಬ್ಬದ ಮುಂಗಡವನ್ನು ಸಹ ಅನುದಾನ ರಹಿತ ಶಾಲೆಯವರಿಗೆ ನೀಡಿ ಅವರು ಸಹ ಸಂತೋಷದ ಹಬ್ಬವನ್ನು ಮಾಡುವ. ಯಾಕಂದರೆ ತಿಂಗಳಿನಲ್ಲಿ ಕೊಡುವಂಥ ಸಂಬಳಕ್ಕೆ ನಾವು ಆಲ್ರೆಡಿ ಬಜೆಟ್ ಮಾಡಿ ಇಟ್ಟಿರ್ತೀವಿ, ಅದರಲ್ಲಿ ಹಬ್ಬ ಸೇರಿ ಇರುವುದಿಲ್ಲ. ಹಬ್ಬ ಮಾಡಬೇಕಿದ್ರೆ ಸಾಲ ಮಾಡಿಯೇ ಮಾಡಬೇಕಾಗ್ತದೆ, ಗೊತ್ತಾಯ್ತು. ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ಸಾಲ ಮಾಡಿಯೇ ಮಾಡಬೇಕಾಗ್ತದೆ. ಈ ಹಬ್ಬದ ಮುಂಗಡವನ್ನು ಸಹ ನಮ್ಮ ಅನುದಾನಿತ ಶಾಲೆಗಳಿಗೆ ನೀವು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತೀವಿ. ಮತ್ತು ಅಷ್ಟೇ ಅಲ್ಲ, ನಾವು ಕೇಳುವಂಥ ಎಲ್ಲ ವಿಚಾರಗಳಲ್ಲಿ ಬಹಳಷ್ಟು ಪ್ರಾಮುಖ್ಯವಾಗಿ ನಿಮ್ಮಲ್ಲಿ ಕೇಳುವುದೇನೆಂದರೆ, ಒಂದು ನಮ್ಮನ್ನು ನಾನು ಮೊದಲೇ ಹೇಳಿದಾಗೆ ವಿಂಗಡಿಸುವಾಗ ಸರ್ಕಾರಿ ಅನುದಾನಿತ ಅಂತ ವಿಂಗಡಿಸಬೇಡಿ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಅಂತೇಳಿ ವಿಂಗಡಿಸಿ, ಮತ್ತು ಸರ್ಕಾರಿ ಶಾಲೆಗಳಿಗೆ ಯಾವುದೆಲ್ಲ ಸವಲತ್ತುಗಳನ್ನು ನೀವು ಕೊಡ್ತೀರೋ ಅದೆಲ್ಲವನ್ನು ಸರ್ಕಾರಿ
ಕನ್ನಡ ಮಾಧ್ಯಮದ ಪ್ರಾಥಮಿಕ ಶಾಲೆಗಳಿಗೂ ನೀವು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ ಸರ್. ಆತ್ಮೀಯ ವೀಕ್ಷಕ ಬಾಂಧವರೇ, ಕನ್ನಡ ಮಾಧ್ಯಮ ಅದರಲ್ಲೂ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ತಾರತಮ್ಯ ಮಾಡದೆ ಎಲ್ಲವನ್ನು ಏಕರೂಪವಾಗಿ ನೋಡಿ ಎನ್ನುವಂತಹ ವಿನಂತಿ. ನಾವು ಸರ್ಕಾರ ಒಂದು ಕಡೆ ಕಡ್ಡಾಯ ಶಿಕ್ಷಣ ಅಂತ ಹೇಳ್ತದೆ, ಉಚಿತ ಶಿಕ್ಷಣ ಅಂತ ಹೇಳ್ತದೆ. ಉಚಿತ ಶಿಕ್ಷಣ ಅಂತ ಹೇಳುವಾಗ ನಾವು ಈ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಇನ್ನೂ 1-2 ಗಂಟೆಗಳು ಮಾತಾಡಬಹುದು. ಕನ್ನಡ ಶಾಲೆಗಳು ಉಚಿತ ಇವೆ. ಹೊಸ ಶಿಕ್ಷಕರ ಮೊನ್ನೆ ತಾನೇ ಒಂದಷ್ಟು ಶಿಕ್ಷಕರು 15,000ದಷ್ಟು ಶಿಕ್ಷಕರು ಹೊಸ ನೇಮಕಾತಿ ಆದರು ಅಂತ ಕೇಳಿ ತಿಳಿದಿದ್ದೇವೆ. ಅದು ಬಿಟ್ಟರೆ ಇಷ್ಟರವರೆಗೆ ನಿವೃತ್ತಿಯಾದ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ, ತುಂಬ ಸಮಸ್ಯೆಗಳು ಎಲ್ಲವೂ ಇವೆ. ಇವೆಲ್ಲವನ್ನು ಸರ್ಕಾರ ಪರಿಗಣಿಸಲಿ. ಅದರಲ್ಲೂ ಅನುದಾನಿತ ಶಾಲೆಗಳನ್ನು ಸರಕಾರಿ ಶಾಲೆಯ ಮಟ್ಟದಲ್ಲೇ ನೋಡಲಿ. ಯಾಕೆಂತ ಹೇಳಿದರೆ ಅವರು ಕೂಡ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಅರ್ಥಾತ್ ಖಾಸಗಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಪೈಪೋಟಿ ನೀಡುವ ಮಟ್ಟದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಅವರ ಖಾಸಗಿ ಆಡಳಿತದ ಮೂಲಕ ಸ್ವತಃ ಶಿಕ್ಷಕರು ತಾವು ಭರಿಸಿಕೊಂಡು ಮಾಡ್ತಾ ಇರುವುದನ್ನು ನಾವೆಲ್ಲ ನೋಡಿದ್ದೇವೆ. ಇದನ್ನೆಲ್ಲ ಹೇಳಿಕೋದ್ರೆ ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ, ತುಂಬ ಸಮಸ್ಯೆಗಳಿವೆ. ಎಲ್ಲವೂ ಆಗಬೇಕು. ಆದರೆ ಎಲ್ಲಿಂದ ಆಗಬೇಕು ಎನ್ನುವುದನ್ನು ಶಿಕ್ಷಕರೇ ಹುಡುಕಿ ಆ ಸೌಕರ್ಯವನ್ನು ಮಾಡುವಂತಹ ವ್ಯವಸ್ಥೆ ಈಗ ಇದೆ. ಇದೆಲ್ಲದಕ್ಕೂ ಸರ್ಕಾರ ಒಂದು ಒಳ್ಳೆಯ ಅದು ಹೇಳಬೇಕಾಗಿದೆ. ಯಾಕೆಂದರೆ ಸರ್ಕಾರ ಮುದ್ರಣ ಮಾಡಿದಂಥ ಪಠ್ಯಪುಸ್ತಕವನ್ನು ಅನುದಾನಿತ ಶಾಲೆಯಲ್ಲಿ ನಾವು ಬೋಧಿಸ್ತೇವೆ. ಸರ್ಕಾರ ಏನೆಲ್ಲ ವಿದ್ಯಾರ್ಥಿಗಳು ಹೇಳಬೇಕು ಅದೆಲ್ಲವನ್ನು ನಾವು ಹೇಳ್ತಾ ಇದ್ದೇವೆ. ಆದರೆ ಅಲ್ಲಿ ಸಹ ಒಂದು ನಮಗೆ ತಾರತಮ್ಯ ಇಲಾಖೆ ವತಿಯಿಂದ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯವರಿಗೆ ಏನೆಲ್ಲ ನೀವು ತರಬೇತಿಗಳನ್ನು ಕೊಡ್ತೀರೋ ಈ ಪಾಠಗಳ ಬಗ್ಗೆ, ಈ ಎಲ್ಲ ತರಬೇತಿಗಳನ್ನು ನೀವು ಅನುದಾನಿತ ಶಾಲೆಯವರಿಗೆ ಕೊಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಅದನ್ನು ಫಾಲೋಅಪ್ ಮಾಡುವಂಥ ಸಮಯದಲ್ಲಿ, ಅನುಸರಣೆ ಮಾಡುವಂಥ ಸಮಯದಲ್ಲಿ ಅದನ್ನು ಸರ್ಕಾರಿ ಶಾಲೆಯವರೊಟ್ಟಿಗೆ ಅನುದಾನಿತ ಶಾಲೆಯವರು ಮಾಡಬೇಕಾಗ್ತದೆ. ಅದು ಗೊತ್ತಿರುವುದಿಲ್ಲ ಅವರಿಗೆ, ತರಬೇತಿ ಆಗಿರುವುದಿಲ್ಲ. ಅದು ನಾವು CRPಗಳ ಮೂಲಕವೋ ಮತ್ತು ಏನನ್ನಾದರೂ ಒಂದು ಕೇಳಿಕೊಂಡು ನಾವು ಕಲಿಬೇಕಾಗ್ತದೆ. ಆದ್ದರಿಂದ ನಾವೊಂದು ವಿನಂತಿಸುವುದೇನೆಂದರೆ ಸರ್ಕಾರಿ ಶಾಲೆಯ ಪಠ್ಯಪುಸ್ತಕಗಳು, ಸರ್ಕಾರಿ ಶಾಲೆಯಲ್ಲಿ ಕಲಿಸುವಂಥ ವ್ಯವಸ್ಥೆಗಳು ಇದೆಲ್ಲವನ್ನು ಅನುದಾನಿತ ಶಾಲೆಯಲ್ಲಿ ಮಾಡುವಂಥ ಸಮಯದಲ್ಲಿ ನೀವು ಆ ತರಬೇತಿ ಕೊಡುವಂಥದ್ದು. ಉದಾಹರಣೆಗೆ ಈಗ ಸಮಾಲೋಚನಾ ಸಭೆ ಅಂತ ಆಗ್ತದೆ. ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಯನ್ನು ಹೊರಗಿಟ್ಟು ಸಮಾಲೋಚನಾ ಸಭೆಗಳು ನಡೆಯುತ್ತದೆ. ಅದರಲ್ಲಿ ಒಳ್ಳೆಯ ಶಿಕ್ಷಣ ತಜ್ಞರು, ಒಳ್ಳೆ ಪಾಠ ಬೋಧನೆ ಮಾಡುವಂಥವರು ಏನೆಲ್ಲ ಸಲಹೆಗಳನ್ನು ಕೊಡಲಿಕ್ಕಿದ್ದಾರೆ ಅದು ಸರ್ಕಾರಿ ಶಾಲೆಗೆ ಕೊಡ್ತಾ ಇದ್ದಾರೆ. ಇದು ಯಾಕೆ ನಡೆಯುತ್ತೆ ಅಂತ ಹೇಳಿದರೆ ಇದರ ಉದ್ದೇಶ ಇದೆ. ಇದು ಎಲ್ಲ ಸ್ಲೋ ಪಾಯ್ಸನ್ ಅಂತ ಹೇಳ್ತಾ ಇದ್ದೇವೆ. ನಿಧಾನವಾಗಿ ವಿಷವನ್ನು ಕೊಟ್ಟು ಅನುದಾನಿತ ಶಾಲೆಗಳನ್ನು ಮುಚ್ಚಿಸುವಂಥ ಒಂದು ವ್ಯವಸ್ಥೆಗೆ ಇದು ಕಾರಣವಾಗ್ತದೆ. ಆದ್ದರಿಂದ ಇಲಾಖಾಧಿಕಾರಿಗಳಲ್ಲಿ ಈ ಸಂದರ್ಭದಲ್ಲಿ ನಾವು ವಿನಂತಿಸುವುದೇನೆಂದರೆ ಸೌಲಭ್ಯಗಳನ್ನು ಕೊಡದಿದ್ದರೂ ಆ ತರಬೇತಿಗಳಿಗೆ ಒಂದು ನಮ್ಮ ಶಿಕ್ಷಕರುಗಳನ್ನು ನೇಮಿಸುವಂಥ ಅಥವಾ ಅವರನ್ನು ಸಹ ಸರ್ಕಾರಿ ಶಿಕ್ಷಕರೊಟ್ಟಿಗೆ ಪ್ರತ್ಯೇಕವಾಗಿ ಬೇರೆ ತರಬೇತಿ ಕೊಟ್ಟರೆ ಅಷ್ಟು ಇಫೆಕ್ಟಿವ್ ಆಗುವುದಿಲ್ಲ. ಸರ್ಕಾರಿ ಶಾಲೆಯವರಿಗೂ ಕೊಡುವಂತಹ ತರಬೇತಿಯೊಟ್ಟಿಗೆ ಅನುದಾನಿತ ಶಾಲೆಯ ಶಿಕ್ಷಕರುಗಳಿಗೂ ತರಬೇತಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೇನೆ. ಅನುದಾನಿತ ಶಾಲೆಗಳ ಆ ಸಮಸ್ಯೆ ಬಹಳಷ್ಟು ಇದೆ. ಈ ಎಲ್ಲವನ್ನು ಬಹಳ ಸೊಗಸಾಗಿ ಮನಮುಟ್ಟುವ ಹಾಗೆ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು ಆಗಿರುವಂತಹ ನಮ್ಮ ಹತ್ತಿರದ ಹಳೆಕೋಟೆ ಸೈಯದ್ ಮದನಿ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರುವಂತಹ KMK ಮಂಜನಾಡಿಯವರು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಸರ್ಕಾರ ಮತ್ತು ನಮ್ಮೆಲ್ಲ ಶಾಸಕರುಗಳು, ವಿಶೇಷವಾಗಿ ನಮ್ಮ ಭಾಗದ ಶಾಸಕರಾಗಿ ಈಗ ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷರು ಆಗಿರುವಂತಹ ಬಹಳ ದೊಡ್ಡ ಸ್ಥಾನದಲ್ಲಿರುವಂತಹ UT ಖಾದರ್ ಅವರು ಕೂಡ ಗಮನಿಸಬೇಕು. ಅವರಲ್ಲಿ ಬಹಳ ಚಾತುರ್ಯ ಇದೆ. ಇದೆಲ್ಲವನ್ನು ಪರಿಹರಿಸುವಂತಹ ಮನಸ್ಸನ್ನು ಸರ್ಕಾರ ಮಾಡಿಕೊಳ್ಬೇಕು ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಮಾತುಕತೆಯ ಮೂಲಕವಾಗಿ ತಮ್ಮ ಸಮಸ್ಯೆಯನ್ನು ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ, ಸರ್ಕಾರಕ್ಕೆ ತಿಳಿಸಿದಂತಹ KMK ಮಂಜನಾಡಿ ಅವರಿಗೆ ನಮ್ಮ ಎಲ್ಲ ಹೊಸಕುರರ ಬಳಗದ ಪರವಾಗಿ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.